ಪ್ರತಿಭಾ ಸಂಕಿಮಠ್ ಇನಿಷಿಯೇಟಿವ್ ಪಾತ್ವೇ ಎಂಟರ್ಪ್ರೈಸಸ್ ಹಾಗೂ ಮರ್ಸಿ ಲೇಡೀಸ್ ಸೆಲೂನ್ ಸಹಯೋಗದಲ್ಲಿ ಮಿಸಸ್ ಇಂಡಿಯಾ ಮಿಸಸ್ ಮಂಗಳೂರು ಸ್ಪರ್ಧೆ ನಗರದ ಮೋತಿಮಹಲ್ ಹೋಟೆಲ್ನ ಸಭಾಂಗಣದಲ್ಲಿ ಮಹಿಳಾ ದಿನಾಚರಣೆಯ ದಿನವಾದ ಮಾರ್ಚ್ 8ರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಪಾತ್ವೇ ಎಂಟರ್ಪ್ರೈಸಸ್ನ ಮಾಲಕ ದೀಪಕ್ ಗಂಗೂಲಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇದರ ಪೂರ್ವಭಾವಿಯಾಗಿ ಆಡಿಷನ್ಗಳು ಉತ್ತರ ಕನ್ನಡದಿಂದ ಕಾಸರಗೋಡಿನವರೆಗೂ ನಡೆಯಲಿದೆ. ಜನವರಿ ಅಂತ್ಯದಿಂದ ಈ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೊದಲನೆಯದಾಗಿ ಕಾರವಾರ, ನಂತರ ಉಡುಪಿ, ಕುಂದಾಪುರ, ಮಂಗಳೂರು, ಕಾರ್ಕಳ, ಮೂಡುಬಿದ್ರೆ, ಕಳಸ, ಕಾಸರಗೋಡಿನಲ್ಲಿ ನಡೆಯಲಿದ್ದು, ಕೊನೆಯದಾಗಿ ಪುತ್ತೂರಿನಲ್ಲಿ ಆಡಿಷನ್ ನಡೆಯಲಿದೆ. ಇದರಲ್ಲಿ ಮದುವೆಯಾದ ಮಹಿಳೆಯರು ಸೂಕ್ತ ಅರ್ಹತೆಯೊಂದಿಗೆ ಭಾಗವಹಿಸಬಹುದು. ದೇಶದ ನಾನಾ ಭಾಗದ 15ಕ್ಕೂ ಅಧಿಕ ನುರಿತ ತೀರ್ಪುಗಾರರು ಸ್ಪರ್ಧಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಆಡಿಷನ್ನಲ್ಲಿ ಆಯ್ಕೆಯಾದವರಿಗೆ ಹಲವಾರು ಫ್ಯಾಷನ್ ಕುರಿತ ತರಬೇತಿಗಳನ್ನು ತರಬೇತುದಾರರ ಮೂಲಕ ನೀಡಲಾಗುತ್ತದೆ ಎಂದು ಹೇಳಿದರು. ಇವಾಗಲೇ ಆಡಿಷನ್ ನಮ್ಮದು ಸ್ಟಾರ್ಟ್ ಆಗಲಿಲ್ಲ. ಇವತ್ತು ನಾವು ಫಸ್ಟ್ ಪ್ರೆಸ್ ಮೀಟ್ ನಾವು ಮಾಡ್ತಿದ್ದೇವೆ. ಬಟ್ ನಾವು ಜಸ್ಟ್ ಬ್ರೋಷರ್ಸ್ ರಿಲೀಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡುವಾಗಲೇ ನಮಗೆ ಆಲ್ರೆಡಿ 25 to 30+ ನಮಗೆ ಕಂಟೆಸ್ಟೆಂಟ್ ಎನ್ಕ್ವೈರಿ ಬಂದಿದೆ. ಈ ಸಲ ಇನ್ನೊಂದು ಬೆಸ್ಟ್ ನಮಗೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಕಾರವಾರ ಪ್ಲಸ್ ಕಲಸ ಎರಡು ನಮಗೆ ಆಡ್ ಆಗ್ತಿದ್ದಾರೆ. ಸೊ ಕಾರವಾರ, ಕಲಸ, ಉಡುಪಿ, ಮಣಿಪಾಲ್, ಕುಂದಾಪುರ, ಮ್ಯಾಂಗ್ಳೂರ್, ಮಡಿಕೇರಿ ಮತ್ತೆ ಕಾಸರಗೋಡು ಈ ಎಲ್ಲ ಬೆಲ್ಟ್ ಅಲ್ಲಿ ನಾವು ಮಾಡ್ತಿದ್ದೇವೆ. ಸೊ ಈ ಸಲ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ. ಪ್ಲಸ್ ಗ್ರ್ಯಾಂಡ್ ಕೂಡ ಇವೆಂಟ್ ಕೂಡ ಗ್ರ್ಯಾಂಡ್ ಮಾಡ್ತಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮರ್ಸಿ ಲೇಡೀಸ್ ಸೆಲೂನ್ನ ಮಾಲಕಿ ಮರ್ಸಿ ವೀಣಾ ಡಿಸೋಜಾ, ಕ್ರೌನ್ ವಿಜೇತರಾದ ಜೂಲಿಯಟ್, ಶಿವಕನ್ಯಾ, ಸಂಘಟಕಿ ಅನಿಶಾ ಉಪಸ್ಥಿತರಿದ್ದರು.